10 ಕೆಜಿ ಪಡಿತರ ಅಕ್ಕಿ ಪಡೆಯಲು ಗ್ರಾಮಸ್ಥರು 300 ರೂಪಾಯಿ ಆಟೋಗೆ ಬಾಡಿಗೆ ನೀಡಬೇಕು. 400 ರೂಪಾಯಿ ನೀಡಿದ್ರೆ ಗುಣಮಟ್ಟದ ಪ್ಯಾಕೆಟ್ ಅಕ್ಕಿಯನ್ನ ಅಂಗಡಿಯಿಂದಲೇ ಖರೀದಿಸಬಹುದು. ಪಡಿತರ ಅಕ್ಕಿ ಪಡೆಯಲು ಇಷ್ಟೊಂದು ಹಣ ವ್ಯಯಿಸಬೇಕಾದ ದಯನೀಯ ಸ್ಥಿತಿ ಬಂದಿರುವುದು ಬಂಟ್ವಾಳ ತಾಲೂಕಿನ ನಾಬೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರಿಗೆ. ಲಾಕ್ಡೌನ್ ಕಠಿಣ ಪರಿಸ್ಥಿತಿಯಲ್ಲಿ ಕೈಯಲ್ಲಿ ಖರ್ಚಿಗೂ ಹಣವಿಲ್ಲದೆ ಒಂದೊತ್ತಿನ ಊಟಕ್ಕೂ ಪರದಾಡುವ ಈ ಸಂದರ್ಭದಲ್ಲಿ 10 ಕಿಲೋಮೀಟರ್ ದೂರದಿಂದ ಪಡಿತರ ಅಕ್ಕಿ ತರಲು ಇಲ್ಲಿನ ಜನ ಹರಸಾಹಸ ಪಡುವುದರ ಜೊತೆಗೆ ದುಬಾರಿ ಪ್ರಯಾಣ ವೆಚ್ಚವನ್ನು ಭರಿಸಬೇಕಾಗಿದೆ. ನಾಬೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಥೋಮಸ್ ರೋಡ್ರಿಗಸ್ ಅವರ ಹೆಸರಿನಲ್ಲಿದ್ದ 100ನೇ ನಂಬರ್ನ ನ್ಯಾಯಬೆಲೆ ಅಂಗಡಿಯನ್ನ ಕೆಲ ವರ್ಷಗಳ ಹಿಂದೆ ಬಂಟ್ವಾಳಪೇಟೆಯ ಸುಮಿತ್ರ ಕಿಣಿ ನ್ಯಾಯಬೆಲೆ ಅಂಗಡಿಯೊಂದಿಗೆ ವಿಲೀನಗೊಳಿಸಲಾಗಿತ್ತು. ಆ ಬಳಿಕ ನಾಬೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಡಗುಂಡಿ, ಹಳೆಗೇಟು ಮತ್ತಿತರ ಕಡೆಗಳ ಪಡಿತರ ಚೀಟಿದಾರರು ಬಂಟ್ವಾಳಪೇಟೆಗೆ ಬಂದು ಪಡಿತರ ಪಡೆದುಕೊಳ್ಳಬೇಕಿತ್ತು. ತಮ್ಮ ಗ್ರಾಮದಿಂದ ಬಂಟ್ವಾಳಪೇಟೆ ದೂರದಲ್ಲಿದ್ದರೂ ಕೂಡ ಸಾಕಷ್ಟು ಆಟೋ ಮತ್ತಿತರ ಸರ್ವಿಸ್ ವಾಹನಗಳು ಲಭ್ಯವಿದ್ದುದರಿಂದ ನಿಗದಿತ ಕನಿಷ್ಠ ಬಾಡಿಗೆ ನೀಡಿ ಪಡಿತರ ಸಾಮಗ್ರಿಗಳನ್ನು ಮನೆಗೆ ಕೊಂಡು ಹೋಗ್ತಿದ್ರು. ಆದರೆ ಇದೀಗ ಬಂಟ್ವಾಳಪೇಟೆಯಲ್ಲಿದ್ದ ಸುಮಿತ್ರ ಕಿಣಿ ನ್ಯಾಯಬೆಲೆ ಅಂಗಡಿಯು ಕಂಟೈನ್ಮೆಂಟ್ ವಲಯಕ್ಕೆ ಒಳಪಡುತ್ತಿರುವುದರಿಂದ ತಾತ್ಕಾಲಿಕವಾಗಿ ಈ ನ್ಯಾಯಬೆಲೆ ಅಂಗಡಿಯನ್ನ ಬಂಟ್ವಾಳ ಕಸ್ಬಾ ಗ್ರಾಮದ ಲೊರೆಟೋ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸ್ಥಳಾಂತರಿಸಲಾಗಿದೆ. ಇದರಿಂದ ನಾಬೂರು ಸುತ್ತಮುತ್ತಲಿನ ಪ್ರದೇಶದ ಪಡಿತರ ಗ್ರಾಹಕರು ಅಕ್ಕಿ ಮತ್ತಿತರ ಸಾಮಗ್ರಿಗಳನ್ನು ಪಡೆಯಲು ಲೊರೆಟೋ ಪ್ರದೇಶಕ್ಕೆ ಬರಲು ರಿಕ್ಷಾಕ್ಕೆ 300 ರೂಪಾಯಿ ಬಾಡಿಗೆ ನೀಡಬೇಕು. 2-3 ಮಂದಿ ಜೊತೆಯಾಗಿ ರಿಕ್ಷಾ ಬಾಡಿಗೆಯನ್ನ ನೀಡೋಣವೆಂದರೆ ಸಾಧ್ಯವಾಗುತ್ತಿಲ್ಲ. ರಿಕ್ಷಾದಲ್ಲಿದ್ದ ಒಬ್ಬರಿಗಿಂತ ಹೆಚ್ಚು ಮಂದಿ ಪ್ರಯಾಣಿಸಬಹುದೆಂದರೆ ನಿಯಮದಿಂದಾಗಿ ರಿಕ್ಷಾ ಚಾಲಕರು ಒಬ್ಬರಿಗಿಂತ ಹೆಚ್ಚು ಮಂದಿಯನ್ನ ಕೂರಿಸಲು ಹಿಂದೇಟು ಹಾಕ್ತಿದ್ದಾರೆ. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ನ್ಯಾಯಬೆಲೆ ಅಂಗಡಿ ಸ್ಥಳಾಂತರಗೊಂಡಿರುವುದರಿಂದ ಈ ವ್ಯವಸ್ಥೆ ಬಡವರಿಗೆ ಹೊರೆಯಾಗುತ್ತದೆ ಎಂದು ಈ ಭಾಗದ ಜನರು ಅಳಲು ತೋಡಿಕೊಂಡಿದ್ದಾರೆ. 100ನೇ ನಂಬರ್ನ ಥೋಮಸ್ ರೋಡ್ರಿಗಸ್ ನ್ಯಾಯಬೆಲೆ ಅಂಗಡಿಯನ್ನು ಬಂಟ್ವಾಳ ಪೇಟೆ ಸುಮಿತ್ರ ಕಿಣಿ ಇವರಿಗೆ ಅದನ್ನು ಮರ್ಜಿ ಮಾಡಿದ್ರು. ಈ ಮೊದಲು ನಾವು ಬರುವಂಥ ರಿಕ್ಷಾದ ಆಟೋದಲ್ಲಿ 10 ರೂಪಾಯಿ ಕೊಟ್ಟು ತಾತ್ಕಾಲಿಕವಾಗಿ ನಾವು ತಗೊಂಡು ಹೋಗ್ತಾ ಇದ್ವಿ ಅಲ್ಲಿಂದ ರೇಷನ್ ಶಾಪನ್ನು. ಈಗ ಅದನ್ನು ಲೊರೆಟೋ ಪದವು ನಮ್ಮ ನಾವೂರಿನಿಂದ 9 ಕಿಲೋಮೀಟರ್ ದೂರದಲ್ಲಿ ಇರುವ ಲೊರೆಟೋ ಪದವಿಗೆ ಅದನ್ನು ಸ್ಥಳಾಂತರ ಮಾಡಿದ್ದಾರೆ. ಅಲ್ಲಿಗೆ ಆಟೋದಲ್ಲಿ ಕನಿಷ್ಠ 300 ರೂಪಾಯಿಗೆ ಒಬ್ಬರು ಕೊಟ್ಟು ಆ 10 ಕೆಜಿ ಅಕ್ಕಿಯನ್ನು ತಗೊಂಡು ಹೋಗುವಂಥ ಪರಿಸ್ಥಿತಿ ಬಡವರಿಗೆ ಬಂದಿದೆ. ದಯವಿಟ್ಟು ನಾವು ತಹಸೀಲ್ದಾರರಲ್ಲಿ ಈ ಮೊದಲೇ ಲಾಕ್ಡೌನ್ ಸಮಯದಲ್ಲಿ ನಾವು ಅವರಿಗೆ ಮನವಿ ಮಾಡಿದ್ದೇವೆ, ಇದನ್ನೊಂದು ನಮಗೆ ಹತ್ತಿರಕ್ಕೆ ತರಬೇಕು, ಯಾಕಂದರೆ ಜನರಿಗೆ ಆಹಾರಕ್ಕೆ ಸಮಸ್ಯೆ ಆಗಬಾರ್ದು ಅಂತ. ಆ ತಿಂಗಳಲ್ಲಿ ಆಗಲಿಲ್ಲ. ಈಗ ಸೀಲ್ ಡೌನ್ ಆದ್ದರಿಂದ ನಮಗೆ ಲೊರೆಟೋಗೆ ಹಾಕಿದ್ದಾರೆ. ಆದ್ದರಿಂದ ನಾವು ಎಲ್ಲರಲ್ಲಿ ಮನವಿ ಮಾಡೋದೇನೆಂದರೆ ನಮಗೆ ಇದನ್ನು ನಾವೂರು ಗ್ರಾಮದ ಒಳಗೆ